ಬದುಕು ಮತ್ತು ಸಾವಿನ ನಡುವೆ ಬರೋಬ್ಬರಿ 13 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದ ತನ್ನ ಮಗನನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದ ಪೋಷಕರಿಗೆ ಇಂದು ಸುಪ್ರೀಂ ಕೋರ್ಟ್ ದೊಡ್ಡ ರಿಲೀಫ್ ನೀಡಿದೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ದಯಾಮರಣಕ್ಕೆ ಹಸಿರು ನಿಶಾನೆ ಸಿಕ್ಕಿದೆ. ಏನಿದು ಕಣ್ಣೀರಿನ ಕಥೆ? ಇಲ್ಲಿದೆ ವಿವರ. ಹರೀಶ್ ರಾಣಾ 2013ರಲ್ಲಿ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ ಪ್ರತಿಭಾವಂತ ಯುವಕ. ಆದರೆ ಒಂದು ದಿನ ಕಟ್ಟಡದ 4ನೇ ಮಹಡಿಯಿಂದ ಬಿದ್ದ ಹರೀಶ್ ಮತ್ತೆ ಏಳಲೇ ಇಲ್ಲ. ಕಳೆದ 13 ವರ್ಷಗಳಿಂದ ಮೆದುಳಿನ ಗಾಯದಿಂದಾಗಿ ಅವರು ಕೇವಲ ಹಾಸಿಗೆಯಲ್ಲೇ ಪೈಪ್ಗಳ ಸಹಾಯದಿಂದ ಉಸಿರಾಡುತ್ತಿದ್ದರು. ಮಗನ ಸ್ಥಿತಿ ಕಂಡು ಬೆಂದಿದ್ದ ಪೋಷಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ಈ ಪ್ರಕರಣವನ್ನು ಆಲಿಸಿದ ನ್ಯಾಯಮೂರ್ತಿಗಳು ಚೇತರಿಕೆಯ ಭರವಸೆಯೇ ಇಲ್ಲದಿದ್ದಾಗ ಚಿಕಿತ್ಸೆ ನೀಡುವುದರಲ್ಲಿ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಶೇಕ್ಸ್ಪಿಯರ್ನ ಪ್ರಸಿದ್ಧ ಸಾಲುಗಳನ್ನು ನೆನಪಿಸಿದ ನ್ಯಾಯಾಲಯ ಹರೀಶ್ ಅವರ ಜೀವರಕ್ಷಕ ಸಾಧನಗಳನ್ನು ಹಿಂಪಡೆಯಲು ಏಮ್ಸ್ ಆಸ್ಪತ್ರೆಗೆ ಅನುಮತಿ ನೀಡಿದೆ. ಮನುಷ್ಯ ಸಾಯುವಾಗಲೂ ಗೌರವಯುತವಾಗಿ ಸಾಯಬೇಕು ಎಂಬುದು ಕೋರ್ಟ್ನ ಆಶಯವಾಗಿತ್ತು. ನ್ಯಾಯಮೂರ್ತಿ ಜೆ.ಬಿ. ಪಾರ್ದಿವಾಲಾ ಮತ್ತು ಕೆ.ವಿ. ವಿಶ್ವನಾಥನ್ ಅವರ ಪೀಠವು ಈ ತೀರ್ಪು ನೀಡುವಾಗ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ನ ಇರಬೇಕೋ ಬೇಡವೋ ಎಂಬ ಪ್ರಸಿದ್ಧ ಸಾಲನ್ನು ಉಲ್ಲೇಖಿಸಿತು. ವೈದ್ಯರ ಕರ್ತವ್ಯ ರೋಗಿಗೆ ಚಿಕಿತ್ಸೆ ನೀಡುವುದಾದರೂ ಚೇತರಿಕೆಯ ಭರವಸೆಯೇ ಇಲ್ಲದಿದ್ದಾಗ ಆ ಕರ್ತವ್ಯಕ್ಕೆ ಅರ್ಥವಿರುವುದಿಲ್ಲ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಣಾ ಅವರ ಪೋಷಕರ ನಿಸ್ವಾರ್ಥ ಸೇವೆಯೆಂದು ಶ್ಲಾಘಿಸಿದ ನ್ಯಾಯಾಲಯ, ಪ್ರೀತಿ ಎಂದರೆ ಕತ್ತಲೆಯ ಕಾಲದಲ್ಲೂ ಜೊತೆಗಿರುವುದು. ನಮ್ಮ ಇಂದಿನ ನಿರ್ಧಾರವು ಕೇವಲ ಕಾನೂನಲ್ಲ, ಅದು ಪ್ರೀತಿ ಮತ್ತು ಜೀವನದ ನಷ್ಟದ ನಡುವಿನ ಸಮತೋಲನ ಎಂದು ಭಾವನಾತ್ಮಕವಾಗಿ ನುಡಿಯಿತು. ಅರುಣಾ ಶಾನ್ಭಾಗ್ ಪ್ರಕರಣದ ನಂತರ ಈ ತೀರ್ಪು ಭಾರತದ ದಯಾಮರಣ ಕಾನೂನಿನಲ್ಲಿ ದೊಡ್ಡ ಮೈಲುಗಲ್ಲಾಗಿದೆ. ಪ್ರೀತಿಯ ಮಗನನ್ನು ಕಳೆದುಕೊಳ್ಳುವ ನೋವಿದ್ದರೂ ಅವನ ವೇದನೆಗೆ ಮುಕ್ತಿ ಸಿಗುತ್ತಿದೆ ಎಂಬ ಸಮಾಧಾನ ಪೋಷಕರಲ್ಲಿದೆ. ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.